ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕೋಲ್ಡ್ ಕಾಫಿ ಮಾಡುವ. ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಇತರರೊಂದಿಗೂ ಶೇರ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಒಂದು ಮಿಕ್ಸಿ ಜಾರಿಗೆ 3 ರಿಂದ 4 ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡೆ. ಆಮೇಲೆ ನೋಡಿ ಇಲ್ಲಿ ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡರ್ ತಗೊಂಡಿದ್ದೀನಿ. ಯಾವ ಕಾಫಿ ಪೌಡರ್ ಕೂಡ ಆಗ್ತದೆ, ಆದರೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಆಗಬೇಕು. ಬ್ರೂ ಕಂಪನಿ ಆಗಲಿ ಬೇರೆ ನೆಸ್ಕಾಫೆ ಯಾವುದು ಕೂಡ ಆಗ್ತದೆ. ಇವಾಗ ಅದನ್ನು ಕೂಡ ಅದೇ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನೋಡಿ ಆ 2 ಪ್ಯಾಕೆಟ್ ಕೂಡ ಹಾಕಿದೆ. ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ, ಒಂದು 2 ರಿಂದ 3 ಚಮಚದಷ್ಟು ನೀರು. ನೋಡಿ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ಐಸ್ ಕ್ಯೂಬ್ಸ್ಗಳನ್ನು ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು, ನಾವು ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಗ್ರೈಂಡ್ ಮಾಡಿದಾಗ ಹೀಗೆ ಆಯಿತು. ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡುವಾಗ ನೋಡಿ ಕ್ರೀಮಿಯಾಗಿ ಟೆಕ್ಸ್ಚರ್ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಒಂದು ಬೌಲಿಗೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕೋಲ್ಡ್ ಕಾಫಿಯ ಕ್ರೀಮ್ ರೆಡಿ ಆಯಿತು. ಇವಾಗ ನಾವು ಇಲ್ಲಿ ನಾನೊಂದು ಗ್ಲಾಸ್ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಸೈಡಿಗೆ ಹೀಗೆ ಬೇಕಾದರೆ ಮಾಡ್ಕೊಳ್ಳಿ, ಬೇಕಂತೇನಿಲ್ಲ. ನಾನು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೀಗೆ ಸೈಡಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಆ ಕೋಲ್ಡ್ ಕಾಫಿದ್ದು. ಆಮೇಲೆ ಇದಕ್ಕೆ ನಾನು ಐಸ್ ಕ್ಯೂಬ್ಸ್ಗಳನ್ನು ಕೂಡ ಹಾಕ್ತಾ ಇದ್ದೇನೆ. ಕೋಲ್ಡ್ ಕಾಫಿ ಅಂದರೆ ಐಸ್ ಕ್ಯೂಬ್ ಬೇಕೇ ಬೇಕು. ಇವಾಗ ನಾವು ತಯಾರಿಸಿಟ್ಟ ಕೋಲ್ಡ್ ಕಾಫಿ ನೋಡಿ ಮಿಕ್ಸ್ಚರನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು, ಒಂದು 2 ಸ್ಪೂನ್ನಷ್ಟು. ಆಮೇಲೆ ನಾನಿಲ್ಲಿ ಕೋಲ್ಡ್ ಮಿಲ್ಕನ್ನು ಕೂಡ ತಗೊಂಡಿದ್ದೀನಿ. ಹಾಲನ್ನು ಮೊದಲೇ ಫ್ರಿಜ್ಜಲ್ಲಿಟ್ಟಿದೆ, ಅದು ಕೋಲ್ಡ್ ಆಗಿದೆ. ನಾವು ಆ ಹಾಲನ್ನು ಇದನ್ನು ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿಯಾದ ಕೋಲ್ಡ್ ಕಾಫಿ ರೆಡಿ ಆಯಿತು. ಮನೆಯಲ್ಲೇ ನಾವು ಸುಲಭವಾಗಿ ಕೋಲ್ಡ್ ಕಾಫಿಯನ್ನು ಮಾಡ್ಕೋಬಹುದು. ಕ್ರೀಮಿಯಾದ ಕೋಲ್ಡ್ ಕಾಫಿ ರೆಡಿ ಆಯಿತು. ಇವಾಗ ನೋಡಿ ಇದರಿಂದ ಇನ್ನೂ 2 ರಿಂದ 3 ಗ್ಲಾಸ್ ಕೋಲ್ಡ್ ಕಾಫಿಯನ್ನು ನಾವು ಮಾಡ್ಕೋಬಹುದು ಆರಾಮ್ಸೆ. ನೋಡಿ ಬೇಕಾದರೆ ಮೇಲೆ ಸ್ವಲ್ಪ ಐಸ್ ಕ್ರೀಮ್ ಕೂಡ ಹಾಕೋಬಹುದು. ಚೆನ್ನಾಗಿ ಬಂದಿದೆ. ಇದನ್ನು ನೋಡಿ ಹೀಗೆ ನಾವು ಸ್ಪೂನಿಂದ ಮಿಕ್ಸ್ ಮಾಡಿ ಕುಡಿತಾ ಇದ್ದರೆ ಮಜಾನೇ ಮಜಾ. ಖಂಡಿತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಿಮಗೆ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಸಿಗ್ತದೆ. ಎಲ್ಲರಿಗೂ ಧನ್ಯವಾದ.